ಗೆಳೆಯರ ಬಳಗ ಸುರತ್ಕಲ್ ಮಂಗಳೂರು ದಿವಂಗತ ಮಂಜುನಾಥ ಅವರ ಸವಿನೆನಪಿಗಾಗಿ 9ನೇ ವರ್ಷದ ಶ್ರೀ ಶಾರದಾ ಹುಲಿ ಕಾರ್ಯಕ್ರಮದ ಊದು ಹಾಕುವ ಕಾರ್ಯಕ್ರಮ ಕೋಡಿಕೆರೆಯಲ್ಲಿ ನಡೆಯಿದೆ. ಊದು ಹಾಕುವ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದ ಭರತ್ ಶೆಟ್ಟಿ, ಹಿಂದೂ ಸಂಘಟನೆಯ ಮುಖಂಡರಾದ ಶರಣ್ ಪಂಪೆಲ್, ತುಳು ಚಿತ್ರರಂಗದ ನಾಯಕ ನಟ ರೂಪೇಶ್ ಶೆಟ್ಟಿ, ಇಂಟೆಕ್ ಅಧ್ಯಕ್ಷ ರಾಕೇಶ್ ಮಲ್ಲಿ, ಕನ್ನಡ ಚಿತ್ರರಂಗದ ನಿರ್ದೇಶಕ ರಿಷಬ್ ಶೆಟ್ಟಿ, ಕನ್ನಡ ಚಿತ್ರದ ರಾಜ್ಬಿ ಶೆಟ್ಟಿ ಮತ್ತಿತರರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಹುಲಿ ವೇಷ ಊದು ಹಾಕುವ ಕಾರ್ಯಕ್ರಮದ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಹುಲಿ ವೇಷ ಇದೊಂದು ನವರಾತ್ರಿಯ ಸಂದರ್ಭದಲ್ಲಿ, ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ನವರಾತ್ರಿಯ ಸಂದರ್ಭ ಕಾಣಸಿಗುತ್ತೆ. ಹುಲಿ ವೇಷಧಾರಿಗಳು ಮತ್ತು ಹುಲಿ ವೇಷ ಸಂಘಟಿಸುವ ಸಂಘಟಕರು ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಹುಲಿಯ ಮುಖದಂತೆ ಹೋಲುವ ಮುಖವಾಡ ದೇವರ ಭಾವಚಿತ್ರದ ಬಳಿ ಇರಿಸಿ ಪೂಜಾ ವಿಧಿವಿಧಾನಗಳನ್ನು ಮಾಡ್ತಾರೆ. ಇದಕ್ಕೆ ತುಳುವಿನಲ್ಲಿ ಊದು ಹಾಕುವುದು ಎನ್ನುತ್ತಾರೆ. ಬಳಿಕ ಹುಲಿವೇಷಧಾರಿಗಳು ಒಬ್ಬೊಬ್ಬರಾಗಿ ದೇವರಿಗೆ ನಮಸ್ಕರಿಸಿ ಯಾವುದೇ ಹುಲಿವೇಷದ ಬಣ್ಣ ಹಚ್ಚದೆ ನೃತ್ಯ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಅಭಿಮಾನಿಗಳು ಉಪಸ್ಥಿತರಿದ್ದರು. ಹುಲಿವೇಷಧಾರಿಗಳ ಕುಣಿತಕ್ಕೆ ಕನ್ನಡ ಮತ್ತು ತುಳು ಚಿತ್ರರಂಗದ ನಟ ನಿರ್ದೇಶಕರು ಕೂಡ ಅವರ ಜೊತೆ ಸ್ಟೆಪ್ ಹಾಕಿದ್ದು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಬಳಿಕ 9ನೇ ವರ್ಷದ ಶಾರದಾ ಹುಲಿಯ ಸಂಘಟಕರಾದ ಮನೋಜ್ ಕೋಡಿಕೆರೆ ನೆರೆದ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಶುಭ ಹಾರೈಸಿದರು. ಅರವಿಂದಕ್ಕೆ ಗೋವಿಂದಾನೆ ಗೋವಿಂದ ಸಮರ್ಪಯಾಮಿ. ಯಾನಿ ಕಾನಿ ಜಪಾಪಾನಿ ಜನ್ಮಾಂತರ್ಗತಾಂಚ ತಾನಿ ಕಾನಿ ವಿನಶ್ಯಂತ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಣ ಪಾಪಾತ್ಮ ಪಾಪ ಸಂಭವಃ ರಾಹಿಮಾ ಕೃಪಯಾ ದೇವ